ಹಾಯ್ ಕೃಷ್ಣಣ್ಣ ಎಂಚೊಲ್ಲರು ಚಾಂಡಿ ಆಮುಂಡರೆ ಆಮುಂತೆ ಮಧ್ಯಾಹ್ನ ಇರ್ನಾತಂಡ ಅದಾದೆ ಕಜ್ಪು ಚಾ ಪರಿಹಾರ ಯಾನು ಪೋಂದಿಲ್ಲ ಇಲ್ಲ ಕೃಷ್ಣಣ್ಣ ಚಾಂಡ್ ಅಂದೆ ದಾದೆ ತಿಂಡಿ ಇತ್ತಂಡು ಇಲ್ಲ ಪೋಂದಿಲ್ಲ ಲೇಟಾಂಡು ಇಪ್ಪಡೆ ಪೋಯರು ಉರ್ಲಾರ ಮೆಲ್ಲ ಪೋಲೆ ಓಕೆ ಮೆಲ್ಲನೆ ಪೋಂದಿಲ್ಲ ದಾದಿ ತಿಂಡಿ ಇತ್ತಂಡಿರೇಗ ಲೈಕ್ ಡನ್ ದೊಡ್ಡಪ್ಪ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ಮದು ಮಳೆ ಏನಾದರೂ ಇದೆಯಾ ನಿಮ್ಮೂರಲ್ಲಿ ಕೃಷ್ಣಣ್ಣ ಬರ್ಸೊಂಡೆ ಯಾನ ಲೈವ್ ಶುರು ಮಲ್ಪೊಡ ಓ ಲೈವ್ ಮಲ್ಪರ ಓಕೆ ಯಾನೊಂಜಿ 10 ನಿಮಿಷ ಆತೇವೆ ಐ ಆಮ್ ಫೈನ್ ಹೌ ಆರ್ ಯು ನಾನು ಕೂಡ ಚೆನ್ನಾಗಿದ್ದೇನೆ ದೊಡ್ಡಪ್ಪ ಮಳೆ ಇಲ್ವಾ ಓಕೆ ಓಕೆ ತಿಂಡಿ ದಾಲ ಇಜ್ಜಿ ಅಂದೆ ಲೈವ್ ಮಲ್ಪಲೆ ಕೃಷ್ಣಣ್ಣ ನಾನೊಂದು 10 ನಿಮಿಷ ಎಲ್ಲ ಆತೆ ಬರ್ಸ ಇಜ್ಜಿ ಓಕೆ ಮಳೆ ಇಲ್ಲ ಬಿಸಿಲು ಹೌದು ಇವತ್ತು ಬಿಸಿಲು ಮಳೆ ಇಲ್ಲ ಕಡಿಮೆ ಇವತ್ತು ಮಳೆ ಸೂಪರ್ ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ ಮತ್ತು ಹೇಳಿ ಏನು ವಿಶೇಷ ನಾಯಿ ಬೆರಿ ಪತ್ತಂಡ ಇಜ್ಜಿಯೇ ಕೃಷ್ಣಣ್ಣ ನಾಯಿ ಬೆರಿ ಪತ್ತಿಜ್ಜಿ ನಾಯಿ ಪಾಪತ್ತೆ ನಾಯಿ ಅಂಜಪುರ ಬೆರಿ ಪತ್ತುಜಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ ಫುಲ್ ಕಮೆಂಟ್ ಓದರಿಗ ಪೂಜ ಓದ್ಗ ಕೃಷ್ಣಣ್ಣ ಅವೇ ಈಗ ರಾತ್ ಮೋಕೆಡ್ ಕಮೆಂಟ್ ಪಾಡ್ನಾಗ ನಮ್ಮ ಓದಿಜ್ಜಿಡ ತಪ್ಪಾಪುಂಡತ್ತೆ ಟಾಟಾ ಮುದ್ದು ಪುಟ್ಟ ಓಕೆ ಟಾಟಾ ಕೃಷ್ಣಣ್ಣ ಮೆಲ್ಲ ಹೋಗಿ ಆಯಿತಾ ಜಾರಿ ಬೀಳಬೇಡಿ ಮಳೆ ಇಲ್ಲ ಇವತ್ತು ಆದರೂ ಕೂಡ ನಿನ್ನೆ ಮಳೆ ಬಂದು ಪಾಮಜ್ಜೆಲ್ಲ ಹಿಡಿದು ಹೋಗಿದೆ ಅಲ್ವಾ ಹಾಗಾಗಿ ಮೆಲ್ಲ ಹೋಗಿ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ ಥ್ಯಾಂಕ್ ಯು ದೊಡ್ಡಪ್ಪ ಆಯಿತು ಮುದ್ದು ಪುಟ್ಟ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಕೃಷ್ಣಣ್ಣ ಸಾರಿ ಕೃಷ್ಣಣ್ಣ ನಿಮ್ಮ ಟೈಮ್ಗೆ ನಾನು ಲೈವ್ ಮಾಡಿದಂತ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಒಂದು 10 ನಿಮಿಷ ಎಲ್ಲರ ಹತ್ರ ಯಾರು ಇದ್ದೀರ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ 10 ನಿಮಿಷ ಅಷ್ಟೇ ಕೆಲವರು ಕೇಳ್ತಾ ಇದ್ರು ಎಲ್ಲಿ ಹೋಗಿದ್ದಿ ಅಂತ ದೊಡ್ಡಪ್ಪ ಥ್ಯಾಂಕ್ ಯು ಬನ್ನಿ ಗೈಸ್ ಕಮೆಂಟ್ ಹಾಕಿ ಯಾರಿದ್ದೀರಾ ಓಂ ನಮಃ ಶಿವಾಯ ಥ್ಯಾಂಕ್ ಯು ದೊಡ್ಡಪ್ಪ
ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮುದ್ದು ಸಿಸ್ ಹಾಯ್, ಹೇಗಿದ್ದೀರಾ? ಕಾಫಿ ಆಯಿತಾ? ಹೆಲೋ ಮುದ್ದು ಅಕ್ಕ, ಆರಾಮ ಅಂತ ಹೇಳ್ತಿದ್ದಾರೆ. ಹೌದಾ? ಕಾಫಿ ಆಯಿತಾ ನಿಮ್ಮದು? ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಏನು ತಿಂದ್ರಿ? ಏನು ಮಧ್ಯಾಹ್ನ ಊಟ ಮಾಡಿದ್ರಿ? ಓ ಎಲ್ಲ ಉಂಡಿಗೆ ಎಲ್ಲ ಪಂಚಾಯತಿಡ ಅಂದು ಹಾಂ ಎನ್ನಾಂಡು ಎನ್ನ ಮಲ್ತು ಬತ್ತೆ ಹಾಂ ಬರಡೆ ಅಂದೆ ಇತ್ತ ಭಯ ಮುಟ್ಟ ಜನ ಇರ್ತೀರಿ ಅಂದು ಬರ್ಪ ಚೇತನ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಎಲ್ಲ ಉಂಡಿಗೆ ಪಂಚಾಯತಿಡು. ರವೀಂದ್ರಣ್ಣ ಹಾಯ್, ಎಂಚೆಲ್ಲರು ದೊಡ್ಡಪ್ಪ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಆಯಿತು, ಆದರೆ ಚಹಾ ಕುಡಿದದ್ದು ಕಾಫಿ ಅಲ್ಲ. ಓಕೆ ಓಕೆ ರವೀಂದ್ರ ಅವರೇ ನಮಸ್ತೆ ಅಂತ ದೊಡ್ಡಪ್ಪ. ಮುದ್ದುಗೊಂಬೆ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶ್ರೀನಾಥ್ ಅಣ್ಣ ಹಾಯ್, ಎಂಚೆಲ್ಲರು ಭಾರಿ ಅಪರೂಪ ಸುದ್ದಿ ಇಜ್ಜೀರ್ನ. ಹ್ಞೂ ನಮ್ಮ ರವಿ ಅಣ್ಣ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಅಂದೆ ಎಲ್ಲ ಉಂಡಿಗೆ ಒಂದೊಂದಲ್ಲ ರವೀಂದ್ರಣ್ಣೆ ಎಂತ ಹೌದಾ? ವಾಸ್ತವ್ ಬ್ರದರ್ ಹಾಯ್, ಎಂಚೆಲ್ಲರು ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ವಾಸ್ತವ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚೇತನ್ ಅವರು ನಿಮ್ಮದು ಯಾವ ಊರು? ನಂದು ಕಾರ್ಕಳ. ನಿಮ್ಮದು ಯಾವ ಊರು? ಹುಷಾರಿಲ್ಲ ಅಂದೆ ಏರ ಲೈವ್ ಮಲ್ಪುಜೇರಿ ಶ್ರೀನಾಥ್ ಅಣ್ಣ, ಭಾರಿ ಅಪರೂಪ ಅದು ಬೋತರು. ಚಹಾ ಆಗಿಲ್ಲ, ನಿನ್ನ ಚಹಾ ಆಯಿತಾ? ಇಲ್ಲ ಇಲ್ಲ ನಂದು ಕೂಡ ಆಗಿಲ್ಲ ರವೀಂದ್ರಣ್ಣ. ಮುದ್ದು ಸಿಸ್ಟರ್ ಅಂತ ವಾಸ್ತವ್ ಬ್ರದರ್. ರವಿ ಅಣ್ಣ ಬೆತ್ತ ಇಲ್ಲ ಹೇಳಿ ಹಿರಿಯಂಚಲ್ಲರು ಯಾನ್ ಸೌಖ್ಯಯೇ ಶ್ರೀನಾಥ ಅಣ್ಣ ಬಕ್ಕ ಚಾ ಪರಿಯಾರ ರವಿಬ್ರು ಅಂತ ವಾಸ್ತವ್ ಬ್ರದರ್. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಲೇಟ್ ಲೈವು ಹಾಂ ಲೇಟ್ ಆಂಡಿ ಈರ್ ಕೇಂಡಾರತ ಅಂಚ ಲೈವ್ ಮಾಡ್ತಾನೆ ರವಿಬ್ರು ಎಂಚಲ್ಲರು ಬನ್ನೊಂದುಲ್ಲೇರು ವಾಸ್ತವ್ ಬ್ರದರ್. ನಿಮಗೆ ಹೇಳಿದ್ದು ಅಲ್ಲ ಅವರು ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಲೈಕ್ ಥ್ಯಾಂಕ್ ಯು. ರವಿ ಅಣ್ಣ ಅಂತ ಗುದ್ದುತ್ತಾರಂತೆ ನೋಡಿ. ನಮ್ಮದು ಅಲ್ಲೇ ಇರುವತ್ತೂರು. ಹೌದಾ ಚೇತನ್? ಅಂಚಂಡ ತುಳು ಬರ್ಪುಂಡತ್ತೀರಿ ಇರುವತ್ತೂರ್ದರೆ ತುಳು ಬರ್ಪುಜ. ಯಾನು ಹುಷಾರಿಲ್ಲ ಈರೆಂಚಲ್ಲರು ಬ್ರೋ ಬನ್ನೊಂದುಲ್ಲೇರು ರವೀಂದ್ರಣ್ಣ. ಮತ್ತು ಏನು ಸಮಾಚಾರ? ಸಮಾಚಾರ ಏನಿಲ್ಲ ವಾಸ್ತವ್ ಬ್ರದರ್. ಆಗದಿಂದ ಅದೇ ಹೇಳ್ತಾ ಇದ್ದೆ, ಕಾಂಬುಕ್ ಎಂಚಿನಿ ಈ ಒಂದು ಗೊತ್ತಾ ಒಂದು ಹೆಚ್ಚು ಹೇಳಿ ಹೇಳಿ ಗೈಸ್, ಎಲ್ಲಿ ಹೋದ್ರಿ? ಪಟಪಟ ಅಂತ ಕಮೆಂಟ್ ಹಾಕಿ ನಾಪತ್ತಾ ಇದ್ರಿ. ಲೈಕ್ ಕೊಟ್ಟಿಲ್ಲ ಅಲ್ಲ ಶ್ರೀನಾಥ್ ಅಣ್ಣ? ಲೈಕ್ ಕೊರಿಯಾರೆ. ಚೇತನ್ ಲೈಕ್ ಕೊರಿಯಾರೆ. ಹಿರೇಗ ಬರ್ಪುಜ ಕುಂದಾಪುರ ಕನ್ನಡ ಇಜ್ಜಿ ವಾಸ್ತವ್ ಬ್ರದರ್. ರೋಡ್ ಲೈವ್ ಹಾಂ ರೋಡ್ ಲೈವ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ನಾನು ಮನೆಗೆ ಹೋಗ್ತಾ ಇದ್ದೇನೆ. ಮನು ಹಾಯ್, ಎಂಚಲ್ಲರು ಚಾಂಡೆ ಮನು ಲೈಕ್ ಕೊರ್ಲೆ. ಮತ್ತು ಮುದ್ದು ಅಕ್ಕ ಈ ರವಿ ಅಣ್ಣ
ಹೌದಾ, ರವೀಂದ್ರ ಅಣ್ಣನಿಗೆ ಗುದ್ದು ಆಯಿತಾ? ಓ, ನನ್ನ ಮುದ್ದು ಅಣ್ಣ ಬಂದರು ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಸಿಸ್, ನಿಮಗೆ ಗೊತ್ತಾ ಊರು? ಹಾಂ, ಗೊತ್ತುಂಟು ಚೇತನ್, ಗೊತ್ತುಂಟಲ್ಲ, ಇರುವತ್ತೂರು. ಸದ್ಯಕ್ಕೆ ಇದ್ದೇನೆ ಅಂತ ಮನು. ಎಂತ ಮನು, ಎಂತಾಗಿದೆ ನಿಮಗೆ? ಸದ್ಯಕ್ಕೆ ಇದ್ದೇನೆ ಅಂತ ಡಿ ಪಿಯಲ್ಲಿ ಇಪ್ಪುದು ನೀವೇನಾ ಮನು ಅಣ್ಣ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಎಂತ ಮಾರ್ರೆ, ಚೂರು ಬೇಗ ಲೈವ್ ಮಾಡೋಕ್ಕೆ. ಯಾರಿಗೆ? ನನಗೆ ಹೇಳೋದಾ? ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತಾಯಿತಾ, ಹಾಗೆ ಲೇಟ್ ಮಾಡಿದೆ. ಎಮ್ ಡಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಎಸ್, ನಾನೇ ತಂಗಿ ಅಂತ ಹೇಳ್ತಿದ್ದಾರೆ ಮನು. ಮುದ್ದುಗೊಂಬೆ ಎಂಚಿನೇ ರವೀಂದ್ರಣ್ಣ, ತುಂಬ ಚೆನ್ನಾಗಿದೆಯಪ್ಪ ನಿಮ್ಮೂರು. ಹೌದಾ ಚೇತನ, ನೀವು ಯಾವಾಗ ನೋಡಿದ್ದು? ಯಾಕೆ ಚಂದಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಮನು. ಸೂಪರ್, ಥ್ಯಾಂಕ್ ಯು. ನಿಮ್ಮ ಕುಂದಾಪುರ ಭಾಷೆ ನನಗೆ ಬರಲ್ಲ ರವಿ ಅಣ್ಣ, ನೀವು ತಿನ್ನಿ, ಇವತ್ತು ಸೋಮವಾರ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆಯವರು. ಹೌದಾ ಮುದ್ದುಗೊಂಬೆಯವರೇ, ಬಾಯ್ ಬಾಯ್. ನನಗೆ ವರ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ, ಕರೆಂಟ್ ಆಡಿ ಹೊರತಾಡಿ ನಿತ್ತಾಡು ನಾನೆಲ್ಲ ಪಂಚಾಯತ್ ಉಂಡಿಗೆ. ಥ್ಯಾಂಕ್ ಯು.